ಸಸಿಹಿತ್ಲು ಶ್ರೀ ಭಗವತಿ ದೇವಸ್ಥಾನ ತುಳುನಾಡಿನ ಪ್ರಸಿದ್ಧ ದೇವಿ ಆರಾಧನಾಲಯ. ಕೇರಳದಿಂದ ಮುಲ್ಕಿ ಸೀಮೆಯ ಶಾಂಭವಿವರೆಗೆ ಹರಡಿರುವ ತಿಯಾ ಸಮುದಾಯದ 18 ಭಗವತಿ ಕ್ಷೇತ್ರಗಳಲ್ಲಿ ಅಸ್ತಮಾನ ಕ್ಷೇತ್ರ ಎಂದು ಗುರುತಿಸಿಕೊಂಡಿರುವ ಈ ಕ್ಷೇತ್ರಕ್ಕೆ ಬಪ್ಪನಾಡು ಕ್ಷೇತ್ರದ ಜೊತೆಗಿರುವಂತಹ ಅವಿನಾಭಾವ ಸಂಬಂಧ ನಮಗೆಲ್ಲರಿಗೂ ತಿಳಿದಿರುವಂಥದ್ದು. ತುಲಾ ಸಂಕ್ರಮಣ ಕಳೆದು 10 ದಿನ ಆಗುವಾಗ ತುಲಾ ಮಾಸದಲ್ಲಿ 10 ಅಂದರೆ ತುಲಾಪತ್ತು. ಈ ತುಲಾಪತ್ತು ಉತ್ಸವ ಪುತ್ತರಿ ಉತ್ಸವ ಇದ್ದ ಹಾಗೆ ಹೊಸ ಅಕ್ಕಿಯ ನೈವೇದ್ಯವನ್ನು ಭಗವತಿಗೆ ಸಮರ್ಪಿಸುವ, ಆ ಮೂಲಕ ಭಕ್ತಾದಿಗಳು ಸ್ವೀಕರಿಸುವಂತಹ ಸಮಯ. ಈ ತುಲಾಪತ್ತಿನ ಸಮಯದಲ್ಲಿ 18 ಭಗವತಿ ಕ್ಷೇತ್ರಗಳಲ್ಲೂ ಬೇರೆ ಬೇರೆ ರೀತಿಯ ಹೊಸ ಅಕ್ಕಿಯ ನಡಾವಳಿ ನಡೆಯುತ್ತದೆ. ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರದಲ್ಲಿ ಅಕ್ಟೋಬರ್ ತಿಂಗಳ 27 ತುಲಾ ಮಾಸದ 10ನೇ ದಿನ ನಡೆದ ತುಲಾಪತ್ತು ಉತ್ಸವ, ತುಲಾಪುತ್ತರಿ ಅಥವಾ ಕ್ಷೇತ್ರದಲ್ಲಿ ಕರೆಯುವ ಹಾಗೆ ಹೊಸಕ್ಕಿ ನಡಾವಳಿಯ ಕೆಲವು ನೋಟಗಳು ಇಲ್ಲಿವೆ. ಬೆಳಿಗ್ಗೆ ಕದಿಕೆ ಭಂಡಾರ ನಿಲಯದಿಂದ ಭಂಡಾರ ಕ್ಷೇತ್ರಕ್ಕೆ ಆಗಮಿಸುತ್ತದೆ. ಆನಂತರ ಭಗವತಿಯರ ದರ್ಶನದ ಜೊತೆಗೆ ಮಾತೆ ಸಸಿಹಿತ್ಲಿನ ಶ್ರೀ ಚೀರುಂಬ ಭಗವತಿಯ ಸ್ವರ್ಣಬಿಂಬದ ಉತ್ಸವ ಬಲಿ ನಡೀತದೆ. ಕಾರಣವರು ಶಿರದಲ್ಲಿ ಉತ್ಸವ ಬಿಂಬವನ್ನು ಧಾರಣೆಗೊಳಿಸಿ ಕ್ಷೇತ್ರದಲ್ಲಿ ವೈಭವೋಪೇತವಾಗಿ ಮಂಗಲವಾದ್ಯದೊಂದಿಗೆ ಬಲಿ ಉತ್ಸವ ನಡೆಯುತ್ತದೆ. ಈ ಉತ್ಸವ ಬಲಿಯ ಸಂದರ್ಭದಲ್ಲಿ ಎಳೆಯ ಮಕ್ಕಳಿಗೆ ಮದುಮಕ್ಕಳ ಅಲಂಕಾರವನ್ನು ಮಾಡಿ ಕಂಚಿಲು ಸೇವೆ ಮತ್ತು ಹರಕೆ ಹೊತ್ತವರ ಉರುಳು ಸೇವೆ, ಮಡಸ್ಥಾನ ಸೇವೆ ಕೂಡ ಮರಳು ತುಂಬಿದ ಕ್ಷೇತ್ರದ ಅಂಗಣದಲ್ಲಿ ನಡೆಯುವುದು ವಿಶೇಷ. ಬಹಳ ದೊಡ್ಡ ಸಂಖ್ಯೆಯ ಭಕ್ತ ವೃಂದ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತದೆ. ಉತ್ಸವ ಬಲಿಯನ್ನು ನೋಡುವುದೇ ಕಣ್ಣುಗಳಿಗೆ ಹಬ್ಬ. ಆನಂತರ ಕಾರ್ನವರು ಧರಿಸಿರುವಂತಹ ಭಗವತಿಯ ಸ್ವರ್ಣಬಿಂಬಕ್ಕೆ ಚೀರುಂಬ ಭಗವತಿ ಪರಿವಾರ ದೈವ ಆವೇಶವನ್ನು ಭರಿಸಿ ಮೂರ್ತಿ ದರ್ಶನ ನಡೆಯುತ್ತದೆ. ತುಲಾಪತ್ತು ಉತ್ಸವದ ಪ್ರಧಾನ ವಿಧಿಗಳಲ್ಲಿ ಒಂದು ಈ ಬಿಂಬ ದರ್ಶನ.